ಸಚಿವ ಶ್ರೀಮಂತ ಪಾಟೀಲ ಅವರು ಜಂಬಗಿ ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಿದ್ದಾರೆ. ಜನರು ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬುದ್ಧಿವಂತ ರೈತ ಗ್ರಾಮ ವಿಕಾಸ ಪ್ಯಾನೆಲ್ಗೆ ಜನ ಬೆಂಬಲ ಕೊಡ್ತಾರೆ ಅಂತ ಬುದ್ಧಿವಂತ ರೈತ ಗ್ರಾಮ ವಿಕಾಸ ಪ್ಯಾನೆಲ್ ಮುಖಂಡ ವಿನಾಯಕ ಪಾಟೀಲ ಹೇಳಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಜಂಬಗಿ ಗ್ರಾಮದೇವರಾದ ಹನುಮಾನ ಮಂದಿರದಲ್ಲಿ ಬ್ಯಾಲೆಟ್ ಪೇಪರ್ ಪೂಜೆ ನೆರವೇರಿಸಿ ಗ್ರಾಮದ ಗ್ರಾಮ ಪಂಚಾಯತ್ ಚುನಾವಣೆಗೆ ಪ್ರಚಾರವನ್ನು ಆರಂಭಿಸಿ ಮಾತನಾಡಿದರು. ಕಳೆದ 50 ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಆಗಿದ್ದಿಲ್ಲ. ಶ್ರೀಮಂತ ಪಾಟೀಲ್ ಅವರು ಸಚಿವರಾದ ಬಳಿಕ ಅನೇಕ ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಹೇಳಿದರು. ಸಚಿವರಿಂದ ನಮಗೆ ಊರಿಗೆ ಒಂದು 10 ಕೋಟಿ ರೂಪಾಯಿ ತಂದಿದ್ವಿ. ಈಗಾಗಲೇ ಎಲ್ಲ ವರ್ಕ್ ಚಾಲು ಅದಾವೆ. ರೋಡ್ ಅದಾವು, ಪೀಯಿಂಗ್ ಬ್ಲಾಕ್ ಹಾಕಿದ್ವಿ, ಹೊರಾಗ ಗಟ್ರದ ಕೆಲಸ ಚಾಲು ಮಾಡಿರೋದೀವಿ, ಗುಡಿಗಳು ತಂದಿದ್ದೀವಿ, ಸಾಲಿ ಕಟ್ಟಡ ಎಲ್ಲ ಮುಗಿದಾವೀಗ. ಭಾಳಷ್ಟು ಕಷ್ಟ ಕೆಲಸ ಮಾಡಿದ್ವಿ. ಜಂಬಗಿ ಗ್ರಾಮದ ಬಿಜೆಪಿ ಮುಖಂಡ ಪೋಪಟ ಪಾಟೀಲ ಮಾತನಾಡಿ, ವಿಶೇಷವಾಗಿ ಜಂಬಗಿ ಗ್ರಾಮದಲ್ಲಿ 10 ಕೋಟಿಗಳಿಗಿಂತ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಅವರ ಮಾರ್ಗದರ್ಶನದಲ್ಲಿ ನಾವು ಜಂಬಗಿ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದೇವೆ. ಗ್राम अभिवृद्धीಗೆ बुद्धिवंत रैत ग्राम विकास पॅनलಗೆ मत ನೀಡಿ ಅಂತ ಕೇಳಿಕೊಂಡರು. या सगळ्या गोष्टी करत असताना आज महत्त्वाचं ग्रामपंचायतचा मूलभूत अधिकार म्हणजे ग्रामपंचायतीमध्ये सत्ता असणं गरजेचं आहे. ह्या सत्ता ग्रामपंचायतीमध्ये आपण कामगिरी करण्यासाठी आज श्रीमंत तात्या पाटील आज आम्हाला खंबीर नेतृत्वाचं कॅबिनेट मंत्री म्हणून काम करतात. ಈ ವೇಳೆ ಮಾಣಿಕ ಸೂರ್ಯವಂಶಿ, ಮುರುಗೆಪ್ಪ ಕೋಳೇಕರ, ಸುಖದೇವ ವಾಘಮೋರೆ, ಬಂಡಾ ಜಾಧವ, ಪೋಪಟ ಜಾಧವ, ಗೋವಿಂದ ಪಾಟೀಲ, ಶಶಿಧರ ಕುಂಬಾರ ಸೇರಿದಂತೆ ಕಾರ್ಯಕರ್ತರು ಅಭ್ಯರ್ಥಿಗಳು ಜೊತೆಗಿದ್ದರು.